ಸುಮಾರು 2.5 ವರ್ಷದ ಅವಧಿಯಲ್ಲಿ ನಾನು ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ನೆಲೆಯಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಎಲ್ಲೂ ಕೂಡ ₹1 ಭ್ರಷ್ಟಾಚಾರವನ್ನು ಮಾಡದೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೆಚ್ಚಿನ ಕ್ರಮವನ್ನು ನಾನು ವಹಿಸಿದ್ದೇನೆ. ವರದಿಯಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದರೆ ಇಲ್ಲಿ ಏನು ಜಯರಾಮ್ರವರು ದೂರು ಮಾಡಿದ್ದಾರೆ ಅಂತ ಹೇಳಿದರೆ, 100 SC STಗೆ ಮೀಸಲಿರುವಂಥ 100 ಚೇರ್ಗಳಿತ್ತು, ಅದರಲ್ಲಿ 50 ಚೇರ್ಗಳಿದೆ, 50 ಚೇರ್ಗಳು ಇಲ್ಲ. ಆನಂತರ ಇಲ್ಲಿ ಯಾವುದನ್ನು ನಾವು ಪರಿಕರಣಗಳನ್ನು ಏಲಂ ಮಾಡ್ತೇವೆ, ಆ ಏಲಂ ಮಾಡುವಾಗ ಆ ಏಲಂ ಮಾಡುವ ಪ್ರೊಸೀಜರ್ ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಕೆಲವೊಂದು PDO ಮತ್ತು ಇಂಜಿನಿಯರ್ ಅವರು ಅದರ ಯಾವುದನ್ನು ಇಟ್ಕೊಳ್ಬೇಕು, ದಾಖಲೆಗಳನ್ನು ಯಾವುದು ಇಟ್ಟುಕೊಳ್ಬೇಕು, ಅದು ಸರಿಯಾದ ದಾಖಲೆಗಳು ಇಲ್ಲ. ಆ ದಾಖಲೆಗೋಸ್ಕರ ಮತ್ತೊಮ್ಮೆ ಅದನ್ನು ವೆರಿಫೈ ಮಾಡಿ ನಮಗೆ ದಾಖಲೆಯನ್ನು ಸಲ್ಲಿಸಿ ಎನ್ನುವುದನ್ನು ಕೊಟ್ಟಿದ್ದಾರೆ. ಅವರಿಗೆ ಬೇಕಾದಂಥ ದಾಖಲೆಗಳು ಇರಲಿಲ್ಲ, ಇವರಿಗೆ ಬೇಕಾದಂಥ ದಾಖಲೆಗಳನ್ನು ಇಟ್ಟಿದ್ದಾರೆ. ಆದರೆ ಅಲ್ಲಿಗೆ ಅವರಿಗೆ ಬೇಕಾದಂಥ ದಾಖಲೆಗಳು ಕೆಲವೊಂದು ದಾಖಲೆಗಳು ಇರಲಿಲ್ಲ, ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾವು ₹1 ಅವ್ಯವಹಾರವನ್ನು ಮಾಡಲಿಲ್ಲ, ಹಾಗಾಗಿ ನಾವು ಅದನ್ನು ಖಂಡಿತ ವೆರಿಫೈ ಮಾಡ್ತೇವೆ, ಅದನ್ನು ಕೊಡ್ತೇವೆ. ಎಲ್ಲ ದಾಖಲೆಗಳನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದೇವೆ. ನನಗೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತೇಳಿ ಖಂಡಿತ ಗೊತ್ತಿದೆ. ಇಂದಬೆಟ್ಟು ಗ್ರಾಮ ಪಂಚಾಯತ್ನಲ್ಲಿ 2021-22ರಲ್ಲಿ 15ನೇ ಹಣಕಾಸಿನ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂಥ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ನಡೆದಿರುವುದರ ಬಗ್ಗೆ ಲೋಕಾಯುಕ್ತಕ್ಕೆ ಜಯರಾಮ್ ಎಂಬ ವ್ಯಕ್ತಿ ದೂರನ್ನು ನೀಡಿರ್ತಾರೆ. ಆ ನಂತರ ಲೋಕಾಯುಕ್ತದವರು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿದ್ದು, ಆ ವರದಿಯಲ್ಲಿ ಕೆಲವೊಂದು ಕಡೆಗೆ ಭ್ರಷ್ಟಾಚಾರ ಆಗಿರೋದು ಇದೆ ಅನ್ನುವಂಥ ರೀತಿಯಲ್ಲಿ ವರದಿದೆ. ಆ ವರದಿಯ ಪ್ರಕಾರ 4 ಜನ ಆರೋಪಿತರು, ಒಬ್ಬರು PDO, ಒಬ್ಬರು ಆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಒಬ್ಬರು ಪಂಚಾಯತ್ ರಾಜ್ ಇಲಾಖೆಯ ಇಂಜಿನಿಯರ್, ಮತ್ತೊಬ್ಬರು ಪಂಚಾಯತ್ ರಾಜ್ ಇಲಾಖೆಯ ಮತ್ತೊಬ್ಬ ಇಂಜಿನಿಯರ್. ಅವರಲ್ಲಿ ಆಗಿನ ಅಧ್ಯಕ್ಷರಾಗಿದ್ದವರು ಆನಂದ ಹಡೀಲು ಅನ್ನುವಂಥವರು, ಆಗಿನ PDO ಸವಿತಾರವರು, ಹರ್ಷಿತ್ ಮತ್ತು ಮೊಹಮ್ಮದ್ P ಅನ್ನುವಂಥವರು ಇಬ್ಬರು ಇಂಜಿನಿಯರ್ಸ್. ಈ 4 ಮೇಲೆ ಈಗ ಆರೋಪ ಇರುವಂಥದ್ದು. ಇಲ್ಲಿ ಒಬ್ಬರು ಆರೋಪಿತರು ಇದ್ದಾರೆ. ಯಾಕೆಂತಂದರೆ ಅವರು ಆ ಟೈಮ್ನಲ್ಲಿ ಅಧ್ಯಕ್ಷರಾಗಿದ್ದರು ಪಂಚಾಯತ್ನದ್ದು. ಅವ್ರ ಹತ್ರ ಕೇಳಬೇಕು, ಸರ್ ಈಗ ನಿಮ್ಮ ಮೇಲೊಂದು ದೊಡ್ಡ ಆರೋಪ, ಲೋಕಾಯುಕ್ತ ರೈಡ್ ಆದಂಥ ಸಂದರ್ಭದಲ್ಲಿ ಇಡೀ ತಾಲೂಕಲ್ಲಿ ಒಂದು ಸಂಚಲನ ಮೂಡಿಸಿತ್ತು, ಏನಾಗಿದೆ, ಏನು ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಅದು ಹೌದಂತೆ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಕಡೆ ಮಾತುಕತೆಗಳು ಶುರುವಾಗಿದೆ, ವರದಿಯೂ ಕೂಡ ಬಂದಿದೆ. ಏನು ಹೇಳ್ತೀರಿ? ನೋಡಿ, ದಿನಾಂಕ 21/6/2023 ಈ ಗ್ರಾಮದವರೇ ಆದಂಥ ಜಯರಾಮ್ ಬಂಗಾಡಿಯವರು ಒಂದು ಲೋಕಾಯುಕ್ತಕ್ಕೆ ಒಂದು ದೂರನ್ನು ಸಲ್ಲಿಸ್ತಾ ಇರಿ. 2021-22 ಸಾಲಿನ 15ನೇ ಹಣಕಾಸಿನಲ್ಲಿ ಸುಮಾರು 14ಕ್ಕಿಂತ ಹೆಚ್ಚು ಕಾಮಗಾರಿಗಳು ಅವ್ಯವಹಾರ ಆಗಿದೆ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವುದನ್ನು ಸನ್ಮಾನ್ಯ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸ್ತಾ ಇದ್ದಾರೆ. ಆ ದೂರಿನ ಆಧಾರದಲ್ಲಿ ನನಗೆ ಮತ್ತು ಹರ್ಷಿತ್ರವರಿಗೆ ಮತ್ತು PDOರವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ದಿನಾಂಕ 9/7/2024 ನಮ್ಮ ಪಂಚಾಯಿತಿಗೆ ಲೋಕಾಯುಕ್ತ ಕಚೇರಿಯಿಂದ ಪರಿಶೀಲನೆಗೆ ಬರ್ತೇವೆ ಎನ್ನುವುದನ್ನು ಪತ್ರವನ್ನು ಬರೀತಾರೆ. ಆ ಪತ್ರದ ಮುಖಾಂತರ ಕಳೆದ ತಿಂಗಳು 9, 10, 11ನೇ ತಾರೀಕು ಈ 3 ದಿವಸಗಳ ಕಾಲ ಇಲ್ಲಿ ಬಂದು ಆ ಯಾವುದೆಲ್ಲ ದೂರುದಾರರಾದಂಥ ಜಯರಾಮರವರು ಕೊಟ್ಟಿದ್ದಂಥ ಅರ್ಜಿ ಇದೆಯಾ, ಆ ದೂರು ಇದೆಯಾ, ಆ ದೂರಿನಲ್ಲಿ ಎಲ್ಲವನ್ನು ಸುಮಾರು 14ಕ್ಕಿಂತ ಮಿಗಿಲಾಗಿ 15ನೇ ಹಣಕಾಸಿನ ಕಾಮಗಾರಿಗಳನ್ನು ಪರಿಶೀಲನೆಯನ್ನು ಮಾಡ್ತಾರೆ. ನಮ್ಮೊಟ್ಟಿಗೆ ಹೋಗಿ ನೇರವಾಗಿ ಪರಿಶೀಲನೆ ಮಾಡಿದ್ದಾರೆ. ಆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಕಾಮಗಾರಿಗಳು ಸರಿ ಇದೆ ಎನ್ನುವಂಥ ಉಲ್ಲೇಖವನ್ನು ಕೂಡ ಅವರು ಬರೀತಾರೆ. ಆದರೆ ಅದರ ಎಲ್ಲವನ್ನು ಕೆಲವೊಂದು ದಾಖಲೆಗಳನ್ನು ಇಡುವಂಥ ಸಂದರ್ಭದಲ್ಲಿ ತಾಂತ್ರಿಕ ನ್ಯೂನ್ಯತೆಗಳು ಇದೆ ಅಂತೇಳಿ ಕೂಡ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಅದು ಎಲ್ಲವನ್ನು ವರದಿಯನ್ನು ಒಪ್ಪಿಸಿದಂಥ ಆ ವರದಿಯ ಆಧಾರವನ್ನು ನಮಗೆ ಪತ್ರದ ಮೂಲಕ ಅವರು ಕಳಿಸ್ತಾ ಇದ್ದಾರೆ. ಆ ಕಳಿಸಿದ ನಂತರ ಅದಕ್ಕೆ ಮತ್ತೊಂದು ನಾವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮತ್ತೆ 19/9/2024 ಅಂದರೆ ಬರುವ ತಿಂಗಳು 19ನೇ ತಾರೀಕಿನ ಒಳಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅಂತೇಳಿ ಕೂಡ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ದೂರುದಾರರಾದಂಥ ಜಯರಾಮ್ರವರು ನಿನ್ನೆ ಏನಾಗಿದೆ ಅಂತ ಹೇಳಿದರೆ, ಮೊನ್ನೆ ಆ ಪತ್ರ ಬಂದಿದ್ದು, ನಿನ್ನೆ ಅದನ್ನು ಮಾಧ್ಯಮದ ಮುಖೇನ ಅಥವಾ ಕೆಲವೊಂದು ವಾಟ್ಸಾಪ್ಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಲೋಕಾಯುಕ್ತರು ರುಜು ಮಾಡಿದ್ದಾರೆ, ಅದು ಸಾಬೀತಾಗಿದೆ ಎನ್ನುವಂಥ ವರದಿಯನ್ನು ಮೊನ್ನೆ ಜಯರಾಮ್ರವರು ಹೇಳ್ತಾ ಇದ್ದಾರೆ. ಆದರೆ ಇದು ಸತ್ಯಕ್ಕೆ ದೂರ. ಯಾಕೆಂತ ಹೇಳಿದರೆ ಯಾವುದೇ ಭ್ರಷ್ಟಾಚಾರವನ್ನು ಲೋಕಾಯುಕ್ತರು ಉಲ್ಲೇಖವನ್ನು ಮಾಡಲಿಲ್ಲ, ಎಲ್ಲೂ ಕೂಡ ಉಲ್ಲೇಖವನ್ನು ಭ್ರಷ್ಟಾಚಾರ ಆಗಿದೆ ಅನ್ನೋ ಉಲ್ಲೇಖವನ್ನು ಮಾಡಲಿಲ್ಲ. ತಾಂತ್ರಿಕ ನ್ಯೂನ್ಯತೆಗಳು ಇದೆ ಅಂತೇಳಿ
ಹಿಂದುಗಡೆ ಅದನ್ನು ಬರೆದಿದ್ದಾರೆ. 26 ಪುಟಗಳ ಒಟ್ಟು ವರದಿಯನ್ನು ಅವರು ಲೋಕಾಯುಕ್ತ ಸಲ್ಲಿಸಿದ್ದಾರೆ. ಜೊತೆಗೆ ನಮಗೂ ಕೂಡ ಆ ವರದಿಯನ್ನು ಒಪ್ಪಿಸಿದ್ದಾರೆ. ಅದರಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ಎನ್ನುವುದನ್ನು ಮಾತು ಎಲ್ಲೂ ಕೂಡ ಉಲ್ಲೇಖ ಆಗಲಿಲ್ಲ, ಅದು ಬರೆದು ಕೂಡ ಇಲ್ಲ. ಆದರೆ ದೂರುದಾರರಾದಂಥ ಜಯರಾಮರವರು ಭ್ರಷ್ಟಾಚಾರ ಆಗಿದೆ, ಅದು ಸಾಬೀತಾಗಿದೆ. ಸಾಬೀತು ಎನ್ನುವುದನ್ನು ಯಾವುದಿಲ್ಲ, ನ್ಯೂನ್ಯತೆಗಳಾಗಿದೆ ಅಂತೇಳಿ ಬರೆದಿದ್ದಾರೆ ಹೊರತು ಅದಕ್ಕೆ ಮತ್ತೆ ನಮಗೆ ಆಕ್ಷೇಪಣೆ ಸಲ್ಲಿಕೆ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ನಂತರ ಅದು ಏನು ವೆರಿಫೈ ಮಾಡ್ತಾರೋ ಆ ನಂತರ ಬಿಟ್ಟದ್ದು. ಆದರೆ ಈಗಾಗಲೇ ಆರೋಪ ಸಾಬೀತಾಗಿದೆ ಎನ್ನುವುದನ್ನು ಆರೋಪಿಸುವುದು ಜಯರಾಮರವರ ಶುದ್ಧ ಸುಳ್ಳು. ಯಾಕೆಂತೇಳಿದರೆ 2021 ಫೆಬ್ರವರಿಯಲ್ಲಿ ನನ್ನ ಅಧಿಕಾರಾವಧಿ ಬಂತು. 2023 ಆಗಸ್ಟ್ 10ರಂದು ನನ್ನ ಅಧಿಕಾರಾವಧಿ ಕೊನೆಗೊಂಡಿದೆ. ಈ ಅವಧಿಯಲ್ಲಿ ಸುಮಾರು 2.5 ವರ್ಷದ ಅವಧಿಯಲ್ಲಿ ನಾನು ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ನೆಲೆಯಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಎಲ್ಲೂ ಕೂಡ ₹1 ರೂಪಾಯಿಯ ಭ್ರಷ್ಟಾಚಾರವನ್ನು ಮಾಡದೆ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೆಚ್ಚಿನ ಕ್ರಮವನ್ನು ನಾನು ವಹಿಸಿದ್ದೇನೆ. ಜೊತೆಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಬೇಕಾದಷ್ಟು ಅಭಿವೃದ್ಧಿಗಳನ್ನು ಮಾಡುವಂಥ ದೃಷ್ಟಿ, ಆ ಕಿಟ್ಟು ಕೊಡುವಂಥ ದೃಷ್ಟಿ, ಜನಗಳ ಒಟ್ಟಿಗೆ ಬೆರೆಸುವಂಥ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ. ಎಲ್ಲರೂ ನಮ್ಮ ಪಂಚಾಯತ್ ಸದಸ್ಯರು ಕೂಡ ಅದಕ್ಕೆ ಸಹಕಾರವನ್ನು ನೀಡಿದ್ದಾರೆ, ಎಲ್ಲ ಅಧಿಕಾರಿಗಳು ಸಹಕಾರವನ್ನು ನೀಡಿದ್ದಾರೆ. ಜೊತೆಗೆ ಸುಮಾರು 2.5 ಕೋಟಿಯ ಅನುದಾನದಲ್ಲಿ ನಾವು JJM ಜಲಜೀವನ ಮಿಷನ್ನ JJMನಲ್ಲಿ 7 ಓವರ್ ಹೆಡ್ ಟ್ಯಾಂಕ್ ಮತ್ತು 9 ಬೋರ್ವೆಲ್ಗಳನ್ನು ಕೊರೆಸಿದ್ದೇವೆ. ಆ ಕೆಲಸವೂ ಕೂಡ ಪ್ರಗತಿಯಲ್ಲಿ ಇರುವಂಥ ಕೆಲಸ. ದೂರುದಾರರಾದಂಥ ಜಯರಾಮರವರು ಏನು ಮಾಡಿದ್ದಾರೆ ಅಂದರೆ, ಆ JJMನ ಜಲಜೀವನ ಮಿಷನ್ನಲ್ಲಿ ಬೋರು ಕೊರೆಯುವಂಥ ಸಂದರ್ಭದಲ್ಲಿ ಜಯರಾಮರವರೊಂದು ಆರೋಪವನ್ನು ಮಾಡಿದರು. ಜಲಜೀವನ ಮಿಷನ್ನ ಬೋರ್ವೆಲ್ಲನ್ನು ನನ್ನ ಸ್ವಂತ ಮನೆ ಆವರಣದಲ್ಲಿ ತೆಗೆದಿದ್ದೇನೆ, ಜಲಜೀವನ ಮಿಷನಲ್ಲಿ ತೆಗೆದು ನನ್ನ ಸ್ವಂತಕ್ಕೆ ಉಪಯೋಗ ಮಾಡಿದ್ದೇನೆ ಅಂತೇಳಿ ಆರೋಪವನ್ನು ಕೂಡ ಮಾಡಿದರು. ಅದನ್ನು ಕೂಡ ಮೊನ್ನೆ ಬಂದಂಥ ಲೋಕಾಯುಕ್ತರು ತನಿಖೆಯನ್ನು ಮಾಡುವಾಗ ಆ ತನಿಖೆಯಲ್ಲಿ ಯಾವುದೇ ಜಲಜೀವನ ಮಿಷನಲ್ಲಿ ನನ್ನ ಬೋರನ್ನು ತೆಗಲಿಲ್ಲ ಎನ್ನುವಂಥ ವರದಿ ಕೂಡ ಆಗಿದೆ. ಅದು ಪರಿಶೀಲನೆ ನಾವು ಮಾಡಿದ್ದಾರೆ. ಹೀಗಾಗಿ ದೂರುದಾರರಾದಂಥ ಜಯರಾಮರು ಕೊಡುವಂಥ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದದ್ದು. ಜೊತೆಗೆ ಯಾವುದೇ ಭ್ರಷ್ಟಾಚಾರವನ್ನು ಮಾಡದೆ ಒಳ್ಳೆಯ ಆಡಳಿತೆಯನ್ನು ಕೊಟ್ಟಂಥ ನಮಗೆ ಏನೋ ಒಂದು ರಾಜಕೀಯ ಪ್ರೇರಿತದಿಂದ ಈ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಆರೋಪಗಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಆದ ನಂತರ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮ ಮೂಲಕ ನಾವು ಸ್ಪಷ್ಟವಾಗಿ ಇದರ ವಿವರಣೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಈಗ ತಾಂತ್ರಿಕ ನ್ಯೂನ್ಯತೆ ಅಂದರೆ ಏನು, ಯಾವುದನ್ನ ಒಂದು ವರದಿಯಲ್ಲಿ ಹಾಕಿದ್ದಾರೆ, ಏನು ನ್ಯೂನ್ಯತೆ? ಆ ವರದಿಯಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ, ಕೆಲವೊಂದು ಡಾಕ್ಯುಮೆಂಟ್ಸ್ ಅಂದರೆ ಇಲ್ಲಿ ಏನು ಜಯರಾಮರವರು ದೂರು ಮಾಡಿದ್ದಾರೆ ಅಂತ ಹೇಳಿದರೆ, 100 SC STಗೆ ಮೀಸಲಿರುವಂಥ 100 ಚೇರ್ಗಳಿತ್ತು, ಅದರಲ್ಲಿ 50 ಚೇರ್ಗಳಿದೆ, 50 ಚೇರ್ಗಳು ಇಲ್ಲ. ಆನಂತರ ಇಲ್ಲಿ ಯಾವುದನ್ನು ನಾವು ಪರಿಕರಣಗಳನ್ನು ಏಲಂ ಮಾಡ್ತೇವೆ, ಆ ಏಲಂ ಮಾಡುವಾಗ ಆ ಏಲಂ ಮಾಡುವ ಪ್ರೊಸೀಜರ್ ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅದನ್ನು ಕೆಲವೊಂದು PDO ಮತ್ತು ಇಂಜಿನಿಯರ್ ಅವರು ಅದರ ಯಾವುದನ್ನು ಇಟ್ಟುಕೊಳ್ಬೇಕು, ದಾಖಲೆಗಳನ್ನು ಯಾವುದು ಇಟ್ಟುಕೊಳ್ಬೇಕು, ಅದು ಸರಿಯಾದ ದಾಖಲೆಗಳು ಇಲ್ಲ. ಆ ದಾಖಲೆಗೋಸ್ಕರ ಮತ್ತೊಮ್ಮೆ ಅದನ್ನು ವೆರಿಫೈ ಮಾಡಿ ನಮಗೆ ದಾಖಲೆಯನ್ನು ಸಲ್ಲಿಸಿ ಎನ್ನುವುದನ್ನು ಕೊಟ್ಟಿದ್ದಾರೆ. ಅಂದರೆ ಆ ದಾಖಲೆಗಳು ಇಲ್ಲದ್ದು ನಿಜ ಅಲ್ಲ, ಉಂಟು, ದಾಖಲೆಗುಂಟು, ಎಲ್ಲವೂ ಅವರಿಗೆ ಬೇಕಾದಂಥ ದಾಖಲೆಗಳು ಸರಿಯಾಗಿಲ್ಲ. ದಾಖಲೆಗಳಿದೆ, ದಾಖಲೆಗಳು ಇಲ್ಲ ಅಂತೇಳಿಲ್ಲ, ದಾಖಲೆಗಳು ಇದೆ. ಅಂದರೆ ಲೋಕಾಯುಕ್ತರು ಸಂದರ್ಭದಲ್ಲಿ ನೋಡುವಂಥ, ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ದಾಖಲೆಗಳು ಅಲ್ಲಿ ಇರಲಿಲ್ಲ ಎನ್ನುವಂಥ ವಿಷಯವನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಎಲ್ಲೋಗಿತ್ತು ಆಗ ಆ ದಾಖಲೆಗಳು? ಅಲ್ಲಲ್ಲ, ಇದೆ ದಾಖಲೆಗಳಿದೆ. ಆ ದಾಖಲೆಗಳನ್ನು ಮತ್ತೊಮ್ಮೆ ಅದನ್ನು ಕೊಡ್ತಾರೆ. ಅವರು ಹೋಗುವಾಗಲೂ ಕೂಡ ಹೇಳಿದ್ದಾರೆ, ಇದಕ್ಕೆ ಬೇಕಾದಂಥ ದಾಖಲೆಗಳನ್ನು ಮತ್ತೆ ನಮಗೆ ಕಳಿಸಿ ಅಂತೇಳಿ ಕೂಡ ಅವರು ಹೇಳಿದ್ದಾರೆ. ಇಲ್ಲಿ ತನಕ ಕಳಿಸ್ಲಿಲ್ವಾ? ಇಲ್ಲ, ಆ ಸಮಯ ಕೊಟ್ಟಿದ್ದಾರೆ ಅವರಿಗೆ. ಬರುವ ತಿಂಗಳು 17/9 ಅವರು ಸಮಯವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ಆ ದಾಖಲೆಯನ್ನು ರಿಲೀಸ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಈಗ ಅವರು ಮೊನ್ನೆ ಪರಿಶೀಲನೆಗೆ ಬಂದ್ರಲ್ಲ ಸರ್, ಆಗ ದಾಖಲೆ ಪತ್ರಗಳು ಇರಲಿಲ್ವಾ ಇಲ್ಲಿ? ಇತ್ತು, ಅವರಿಗೆ ಬೇಕಾದಂಥ ದಾಖಲೆಗಳು ಇರಲಿಲ್ಲ. ಇವರಿಗೆ ಬೇಕಾದಂಥ ದಾಖಲೆಗಳನ್ನು ಇಟ್ಟಿದ್ದಾರೆ. ಆದರೆ ಅಲ್ಲಿಗೆ ಅವರಿಗೆ ಬೇಕಾದಂಥ ದಾಖಲೆಗಳು, ಕೆಲವೊಂದು ದಾಖಲೆಗಳು ಇರಲಿಲ್ಲ, ಅದನ್ನು ಸಬ್ಮಿಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅವರು. ಈಗ ನಿಮಗೆ 1 ತಿಂಗಳ ಅವಕಾಶವನ್ನು ಕೇಳಿದರೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ, ನೀವು ಅದಕ್ಕೆ ಸಿದ್ಧರಾಗಿದ್ದೀರಿ? ಖಂಡಿತ ಸಿದ್ಧರಾಗಿದೆ. ಯಾಕೆಂದರೆ ನಾವು 1 ರೂಪಾಯಿ ಅವ್ಯವಹಾರವನ್ನು ಮಾಡಲಿಲ್ಲ. ಹಾಗಾಗಿ ನಾವು ಅದನ್ನು ಖಂಡಿತ ವೆರಿಫೈ ಮಾಡ್ತೇವೆ, ಅದನ್ನು ಕೊಡ್ತೇವೆ. ಎಲ್ಲ ದಾಖಲೆಗಳನ್ನು ಈಗಾಗಲೇ ಸಬ್ಮಿಟ್ ಮಾಡಿದ್ದೇವೆ. ನಾವು ಕಾಮಗಾರಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ನಿಮ್ಮ ಮೇಲೆ ಆರೋಪ ಮಾಡಬೇಕು ಅಥವಾ PDO ಮೇಲೆ ಮಾಡಬೇಕು ಅಥವಾ ಇಬ್ಬರು ಇಂಜಿನಿಯರ್ಸ್ ಮೇಲೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಾತು ಹೇಳಿ, ರಾಜಕೀಯ ಪ್ರೇರಿತ. ಏನು ರಾಜಕೀಯ ಪ್ರೇರಿತ? ಖಂಡಿತ. ಯಾಕೆಂತ ಹೇಳಿದರೆ, ನಾನೊಬ್ಬ BJPಯ ಸುಮಾರು 30 ವರ್ಷದಿಂದ BJPಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದಾರೆ. ಪ್ರಥಮ ಬಾರಿಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದೆ, ಪ್ರಥಮ ಬಾರಿಗೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾದೆ. ದೂರುದಾರರಾದಂಥ ಜಯರಾಮರವರು ಸುಮಾರು 30 ವರ್ಷದಿಂದ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದ್ದರು. ಈ ಭಾಗದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಆಗಿದ್ದರು. ಆದರೆ ನನಗೆ ಮತ್ತು ಅವರಿಗೆ ಆತ್ಮೀಯತೆ ಒಳ್ಳೆಯದಿತ್ತು. ಆದರೆ ರಾಜಕೀಯ ದೂರುದಾರ ಅಂತ ಜಯರಾಮರವರು ರಾಜಕೀಯ ಉದ್ದೇಶ ಟೋಟಲು ನಮ್ಮನ್ನು ದಮನ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಈ ರೀತಿಯ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈ ದೂರು ಕೊಟ್ಟ ನಂತರ, ಈ ವರದಿ ಬಂದ ನಂತರ ನಿಮಗೂ ಜಯರಾಮ್ ಅವರಿಗೂ ನಡುವೆ ಮಾತುಕತೆ ಆಗಿದೆಯಾ? ಇಲ್ಲ, ಯಾವುದೂ ಮಾತುಕತೆ ಆಗಲಿಲ್ಲ.
ಈಗ ದೂರು ಕೊಟ್ಟ ನಂತರ ಅವ್ರು ಸಿಗುದಿಲ್ಲ ನಿಮಗೆ ಕಣ್ಣೆದುರು? ಸಿಗ್ತಾರೆ, ಖಂಡಿತ ಸಿಗ್ತಾರೆ, ಏನು ಹೇಳ್ತಾರೆ? ಸಿಗ್ತಾರೆ. ಏನು ಹೇಳೋದಿಲ್ಲ, ಅದರ ಬಗ್ಗೆ ಏನು ಮಾತಾಡೋದಿಲ್ಲ, ನಾನು ಕೂಡ ಮಾತಾಡೋದಿಲ್ಲ ಅದ್ರ ಬಗ್ಗೆ. ಹೀಗೆ ಆತ್ಮೀಯತೆ ಹಾಗೆ ಇದೆ. ಖಂಡಿತ ಇದೆ, ಖಂಡಿತ ಇದೆ, ಆತ್ಮೀಯತೆ ಇದೆ. ಈಗ ಸಮಾಜದಲ್ಲಿ ಒಂದು ಆರೋಪ ಸ್ಥಾನದಲ್ಲಿ ನೀವು ಈಗ ನಿಂತಿದ್ದೀರಿ, ತನಿಖೆಯನ್ನು ಎದುರಿಸ್ತಾ ಇದ್ದೀರಿ, ಹೇಗೆ ಫೇಸ್ ಮಾಡ್ತಾ ಇದ್ದೀರಿ? ಅಂದರೆ ನಿಮ್ಮ ಬಗ್ಗೆ ಕೆಲವೊಂದು ಮಾತುಗಳಿದ್ದಾವೆ, ಯಾವುದೇ ರೀತಿಯಲ್ಲೂ ಕೂಡ ಅವರು ಹಾಗೆ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೇಳಿದ್ದೇವೆ ನಾವು, ಆಯಿತಾ? ಹೇಗೆ ಅದನ್ನು ಫೇಸ್ ಮಾಡ್ತಾ ಇದ್ದೀರಿ? ಖಂಡಿತವಾಗಿ. ಯಾಕೆಂತ ಹೇಳಿದರೆ, ₹1 ಭ್ರಷ್ಟಾಚಾರವನ್ನು ಮತ್ತು ಅವ್ಯವಹಾರವನ್ನು ಮಾಡದಂಥ ನನಗೆ ಅದನ್ನ ಹೇಗೆ ಫೇಸ್ ಮಾಡಬೇಕು ಅಂತೇಳಿ ಖಂಡಿತ ಗೊತ್ತಿದೆ. ಯಾಕೆಂತ ಹೇಳಿದರೆ, ನಾನು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ₹1 ಯಾರಿಗೂ ಕೂಡ ಮೋಸ ಮಾಡಿದವನಲ್ಲ, ಜೊತೆಗೆ ಯಾವುದೇ ಅವ್ಯವಹಾರವನ್ನು ಮಾಡಿದವನಲ್ಲ. ಹಾಗಾಗಿ ನಾನು ಖಂಡಿತ ಅದರಲ್ಲಿ ಫೇಸ್ ಮಾಡ್ತೇನೆ, ಅದರಲ್ಲಿ ಗೆದ್ದು ಬಂದೇ ಬರ್ತೇನೆ ಅಂತ ಹೇಳಿ ವಿಶ್ವಾಸ ನನಗೆ. ಈಗ ನಿಮ್ಮ ತಂಡದವರು ಅಥವಾ ನಿಮ್ಮ ಸಹ ಸದಸ್ಯರು ಎಲ್ಲ ಹೇಗೆ ಸಾಥ್ ಕೊಡ್ತಾ ಇದ್ದಾರೆ? ಖಂಡಿತ ಸಾಥ್ ಕೊಡ್ತಾ ಇದ್ದಾರೆ. ಯಾಕೆಂತೇಳಿ ಅವರಿಗೂ ಕೂಡ ಗೊತ್ತಿದೆ, ನನ್ನ ಅವಧಿಯಲ್ಲಿ 2.5 ವರ್ಷದ ಅವಧಿಯಲ್ಲಿ ಅವರು ನನಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ, ಕೂಡ ನನ್ನ ಜೊತೆಗೆ ಇದ್ದಾರೆ. ಅವರು ಈಗಲೂ ಕೂಡ ನನ್ನ ಜೊತೆಗೆ ಇದ್ದಾರೆ. ಈಗ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿದ್ದೀರಿ? ಖಂಡಿತ 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 ರೆಡಿ ಮಾಡಿದ್ದೇವೆ, ಖಂಡಿತ ಕೊಟ್ಟೆ ಕೊಡ್ತೇವೆ. ಅದರ ಆ ಅವಧಿಯ ಒಳಗೆ ನಾವು ಕೊಟ್ಟೆ ಕೊಡ್ತೇವೆ. ಯಾವುದೇ ಭಯ ಇಲ್ಲ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಯಾವುದೇ ಭಯ ನಮಗೆ ಇಲ್ಲ. ಯಾವುದೇ ಭ್ರಷ್ಟಾಚಾರ ಆಗಲಿಲ್ಲ? ಖಂಡಿತ ₹1 ಕೂಡ ನಾವು ಭ್ರಷ್ಟಾಚಾರವನ್ನು ಮಾಡಲಿಲ್ಲ. ಇದು ಆನಂದ್ ಅವರ ಮಾತು. ಬಹಳ ವಿಶೇಷವಾಗಿ ಅವರು ಹೇಳ್ತಾ ಇರುವಂಥದ್ದು, ಲೋಕಾಯುಕ್ತದವರು ರೈಡ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಲೋಕಾಯುಕ್ತರು ಪರಿಶೀಲನೆಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳು ಅವರು ಕೇಳಿದಂತಹ ರೀತಿಯಲ್ಲಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಾದ ನಂತರ ಯಾಕೆ ಕೊಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಕೇಳಿದ್ದೇವೆ. ಈಗ ಆಕ್ಷೇಪಣೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ 1 ತಿಂಗಳ ಕಾಲಾವಕಾಶ ಇದೆ, ಅದರ ಒಳಗಡೆ ನಾವು ಸಲ್ಲಿಸ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ದೂರುದಾರ ಜಯರಾಮ್ ಅವರು, ಮತ್ತೊಂದು ಕಡೆ ಮಾಜಿ ಅಧ್ಯಕ್ಷರಾಗಿರುವಂಥ ಆನಂದ್ರವರು. ಲೋಕಾಯುಕ್ತದ ತನಿಖೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ರೀತಿಯಾಗಿ ಅಂತ್ಯವನ್ನು ಕಾಣುತ್ತೆ, ಯಾವ ರೀತಿಯಾಗಿ ಹೋಗುತ್ತೆ, ಇವರು ದಾಖಲೆ ಪತ್ರಗಳನ್ನು ಸಲ್ಲಿಸಿದ ನಂತರ ಏನಾಗುತ್ತೆ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಇಂದಪೆಟ್ಟು ಗ್ರಾಮ ಪಂಚಾಯತ್ನತ್ತ ಜನ ನೋಡ್ತಾ ಇದ್ದಾರೆ, ಏನಿದು ಆಗಿದೆಯೋ ಆಗಲಿಲ್ವೋ ಎಲ್ಲವೂ ಕೂಡ ಜನಕ್ಕೊಂದು ಪ್ರಶ್ನೆಯೇ. ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಬೇಕು ಅಂತಂದರೆ ಇವರು ಆಕ್ಷೇಪಣೆಯನ್ನು ಸಲ್ಲಿಸಿದ ನಂತರ ಅಂತಿಮ ವರದಿ ಬರ್ತದೆ, ಅಲ್ಲಿಯ ತನಕ ನಾವು ಕಾಯಲೇಬೇಕು. ನೋಡೋಣ ಯಾರು ಹೇಳಿದ್ದು ಸರಿ, ಯಾರು ಹೇಳಿದ್ದು ತಪ್ಪು, ಎಲ್ಲವೂ ಕೂಡ ಅವತ್ತಿನ ತನಕ ಕಾದು ನೋಡೋಣ. ಇವರು ಕೂಡ ಹೇಳ್ತಾ ಇದ್ದಾರೆ ನಾವು ತಪ್ಪೇ ಮಾಡಲಿಲ್ಲ ಅಂತ, ಅವರು ಹೇಳ್ತಾ ಇವರು ತಪ್ಪು ಮಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಅವ್ರದ್ದು ಮಾತುಗಳಿದ್ದಾವೆ. ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದು ನಮ್ಮ ನಿರ್ಧಾರ ಅಲ್ಲ. ಬದಲಾಗಿ ಒಂದೇ ಒಂದು, ನಮ್ಮ ಊರಿನಲ್ಲಿ ಇಂಥದ್ದೊಂದು ಆಗಿದೆ, ಸಮರ್ಥನೆಯನ್ನು ಎರಡೂ ಕಡೆಯೂ ಕೂಡ ಕೇಳಬೇಕು, ನಿಮ್ಮ ಹತ್ರನೂ ಕೇಳಬೇಕು, ಎರಡೂ ಕಡೆಯೂ ಕೂಡ ಕೇಳಬೇಕು, ಅದನ್ನು ಮಾಡಿದ್ದೇವೆ. ಇಲ್ಲಿಗೆ ಈ ವರದಿಯನ್ನು ಕೊನೆಗೊಳಿಸ್ತಿದ್ವಿ. ಮುಂದಿನ ದಿನಗಳಲ್ಲಿ ಇದರ ಕಂಪ್ಲೀಟ್ ಫಾಲೋಅಪನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇರುತ್ತೆ. ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್ ಇಂದ ಬಿಟ್ಟು.